ಹಾಯ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಎಲ್ಲರಿಗೂ. ಏನು ಅಂದರೆ, ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಿದೆ ನನಗೆ. ನನ್ನ ಕಡೆಯಿಂದ ಎಲ್ಲರಿಗೂ ಪ್ರಾಬ್ಲಮ್ ಅಂದರೆ ನಾನು ಯಾಕೆ ಮಾಡಬೇಕು? ಎಲ್ಲರೂ ನನಗೆ ಕರ್ನಾಟಕ ಜನತೆ, ಕನ್ನಡ ಜನತೆ ಕೈ ಹಿಡ್ದು ಇಷ್ಟು ಗಂಟೆ ತಂದಿದ್ದೀರಿ. ಬಟ್ ಅದರಲ್ಲಿ ನಮ್ಮಮ್ಮ ನಂಗೆ ಮಾತಾಡ್ತಾನೆ ಇಲ್ಲ. ನನ್ನ ತಾಯಿನೇ ಇಲ್ಲ ಅಂದಮೇಲೆ ನನಗೆ ಯಾಕೆ? ನನ್ನ ತಾಯಿ ನನ್ನ ಜೊತೆ ಮಾತಾಡಬೇಕು, ನನ್ನ ತಾಯಿ ನನಗೆ ಬೇಕು. ತಾಯಿನೇ ದೇವರು ಅಂತ ಹೇಳಿದ್ಮೇಲೆ ತಾಯಿ ಬೇಕಲ್ವಾ? ತಾಯಿ ಬೇಕು ನನಗೆ. ನಮ್ಮಮ್ಮ ನನ್ನ ಜೊತೆ ಮಾತಾಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಮಾಡಬೇಡ್ದಂತೆ, ರೀಲ್ಸ್ ಮಾಡಬೇಡ್ದಂತೆ. ನಾನು ಜೊತೆ ಮಾಡ್ತಾ ಇರ್ತೀನಿ, ನಾನು ರೀಲ್ಸ್ ಮಾಡಬೇಡ ನೀನು ಅಂತ ಹೇಳ್ತವ್ರೆ. ಆಯಿತು ಅಮ್ಮ, ನೀನು ನನ್ನ ಜೊತೆ ಮಾತಾಡು, ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬಿಡ್ತೀನಿ. ಇವತ್ತಿಂದ ನಾನು ಡಿಲೀಟ್ ಮಾಡ್ತಿದ್ದೀನಿ ಇನ್ಸ್ಟಾಗ್ರಾಮ್. ಎಲ್ಲರಿಗೂ ಸಾರಿ, ಎಲ್ಲ ಅಭಿಮಾನಿಗಳಿಗೂ ಸಾರಿ. ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾ ಇಲ್ಲ.